ನಮಸ್ಕಾರ ಗೆಳೆಯರೆ. ಬಹಳಷ್ಟು ಮಂದಿ ನಿಮ್ಮ ಪ್ರತಿಭೆಗಳನ್ನು ಚಿತ್ರೀಕರಣದ ಮೂಲಕ ಬೇರೆ ಬೇರೆ ಶಾರ್ಟ್ ಮೂವಿಗಳನ್ನು ಈಗಾಗಲೇ ತಾವು ಮಾಡ್ತಾ ಇದ್ದೀವಿ. ಈ ಒಂದು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಇನ್ವಾಲ್ವ್ ಮಾಡ್ತೇವೆ. ಈ ಮೂಲಕ ನೀವು ಒಂದು ಶಾರ್ಟ್ ಮೂವಿ ಮಾಡಿ ಈ ದೇಶದ ಬಗೆಗಿನ ಒಳ್ಳೆ ವಿಚಾರಗಳು ಅಥವಾ ದೇಶಭಕ್ತಿಯನ್ನು ಸಾರುವಂಥದ್ದು ಅಥವಾ ದೇಶಕ್ಕಾಗಿ ದುಡಿದವರ ಬಗ್ಗೆ ಒಂದು ಒಳ್ಳೆ ವಿಚಾರವನ್ನು ಇಟ್ಟುಕೊಂಡು ನೀವೊಂದು ಒಳ್ಳೆ ಸ್ಟೋರಿ ಮಾಡಿಕೊಂಡು ಒಂದು ಶಾರ್ಟ್ ಮೂವಿಯನ್ನು ಮಾಡಿ ಅದನ್ನು ನಮಗೆ ಕಳಿಸಿ. ನೀವು ಕಳಿಸಿದಂಥ ಈ ಒಂದು ಶಾರ್ಟ್ ಮೂವಿಯನ್ನು ನಾವು ನಮ್ಮ ಚಾನೆಲ್ನಲ್ಲಿ, ನಮ್ಮ ಯೂಟ್ಯೂಬ್ನಲ್ಲಿ ಮತ್ತು ನಮ್ಮ ಫೇಸ್ಬುಕ್ನಲ್ಲೂ ಕೂಡ ಪ್ರಸಾರ. ಶಾರ್ಟ್ ಮೂವಿ ಅಂದರೆ ನಾನು ನಿಮಗೆ ಅದರ ಅವಧಿಯನ್ನು ಹೇಳಬೇಕಾಗಿಲ್ಲ, ಅದು ಶಾರ್ಟ್ ಮೂವಿ ನಿಮ್ಗೆ ಗೊತ್ತಿರ್ತದೆ. ಆಗಸ್ಟ್ 5ರ ಒಳಗಾಗಿ ನೀವು ನಮಗೆ ಕಳಿಸಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಿಮ್ಗೆ ಗೊತ್ತೇ ಇದೆಯಲ್ಲ. ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ನೀವು ಫಾಲೋ ಮಾಡಬೇಕು, ಜೊತೆಗೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಇದಿಷ್ಟು. ಜೊತೆಗೆ ವಿಚಾರಗಳು ಅಂತ ಹೇಳುವಾಗ ದೇಶಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಅಂತಂದಾಗ ಯಾವುದೇ ರೀತಿಯಾದಂಥ ರಾಜಕೀಯ ವಿಚಾರಗಳು ಬೇಡ, ಅಥವಾ ವ್ಯಕ್ತಿಗತ ನಿಂದನೆಗಳು ಇನ್ನಿತರ ವಿಚಾರಗಳು ನಿಮ್ಗೆ ಗೊತ್ತೇ ಇದೆ, ಅದು ಯಾವುದು ಕೂಡ ಬೇಡ. ನೀವು ನಿಮಗೆ ಕಳಿಸಿ, ಅತ್ಯುತ್ತಮವಾದ ಬಹುಮಾನಗಳು ಕೂಡ ನಿಮ್ಮ ಪಾಲಾಗ್ತದೆ. ಜೊತೆಗೆ ನಿಮ್ಮ ಹೆಸರಿನಲ್ಲೇ ನಮ್ಮ ನಾನು ಈಗ ಇಷ್ಟು ಹೇಳಿರುವಂಥ ಚಾನೆಲ್ಗಳಲ್ಲಿ ಅದು ಬರ್ತದೆ.